ಹಬ್ಬ, ಇಷ್ಟು ಪ್ರಾಕ್ಟೀಸ್ ಮಾಡಿದಕ್ಕೂ ಸಾರ್ಥಕ ಆಯ್ತು. ಎಷ್ಟು ಚಂದ ಆಯ್ತಲ್ವಾ ನೃತ್ಯ? ಎಸ್. ಹಾಯ್. ಇದು ಮಾತಾಡ್ಬೇಕಂತ ತುಂಬಾ ದಿವಸದಿಂದ ಕಾಯ್ತಿದ್ದೆ, ಸಿಗ್ಲೇ ಇಲ್ಲ ಮಾತಾಡ್ಲಿಕ್ಕೆ. ನಾ ಸ್ವಲ್ಪ ಬಿಸಿ ಇದ್ದೆ. ಹೇಳು, ಏನ್ ವಿಷಯ? ಸ್ವಲ್ಪ ಮಾತಾಡ್ಲಿಕ್ಕೆ ಇತ್ತು, ಅಲ್ಲಿವರೆಗೆ ಬರ್ತೀಯಾ? ದಿಶಾ, ಯಾರಿವ್ರು? ಅವ್ನು ನನಗೆ ನೋಡಿ ಪರಿಚಯ ಅಷ್ಟೇ. ಯಾಕೆ? ಅಲ್ಲ, ಇಷ್ಟೊತ್ತಿಗೆ ನೀನು ಎಲ್ಲಿಗೆ? ಏನಾಗಲ್ಲ ಶ್ರದ್ಧಾ, ನಾನು ಬೇಗ ಹೋಗಿ ಬರ್ತೇನೆ. ಬೇಡ ದಿಶಾ, ನಂಗೆ ಯಾಕೋ ಸರಿ ಕಾಣಿಸ್ತಿಲ್ಲ. ಅಯ್ಯೋ, ಏನಾಗಲ್ಲ ಶ್ರದ್ಧಾ, ಅರ್ಥ ಮಾಡ್ಕೋ. ಮನೆಯಲ್ಲಿ ಅಪ್ಪ ಅಮ್ಮನ್ ಗೊತ್ತಾದ್ರೆ ಏನ್ ಅನ್ಕೊಳ್ಳಲ್ಲ. ಏನು ಅನ್ಕೊಳ್ಳಲ್ಲ, ನೀನ್ ವಾರ್ಡನಿಗೆ ಹೇಳ್ಬೇಡ ಅಷ್ಟೇ. ನಾನು ಬೇಗ ಹೋಗಿ ಬರ್ತೇನೆ. ಹಾಗಲ್ಲ ದಿಶಾ, ಯಾಕೋ ನಂಗೆ ಆ ಹುಡುಗ ಸರಿ ಕಾಣಿಸ್ತಿಲ್ಲ. ಏನಾಗಲ್ಲ ಹೇಳಿದ್ನಲ್ವಾ. ಅಯ್ಯೋ, ಈ ಹುಡುಗಿಗೆ ಎಷ್ಟು ಹೇಳಿ. ದಿಶಾ ಸುದರ್ಶನೊಂದಿಗೆ ಹೋಗಿ 5 ದಿನಗಳು ಕಳೆದಿದೆ. ಎಲ್ಲಿದ್ದಾಳೆ, ಹೇಗಿದ್ದಾಳೆ ಎಂದು ಯಾವ ಸುಳಿವೇ ಇಲ್ಲ. ಅತ್ತ ಆಕೆಯ ತಂದೆ ತಾಯಿ ಗಾಬರಿಗೊಳ್ಳುತ್ತಾರೆ ಎಂದು ಹಾಸ್ಟೆಲ್ ವಾರ್ಡನ್ ಮನೆಗೆ ಸುದ್ದಿ ಮುಟ್ಟಿಸದೆ ನ್ಯೂಸ್ ಪೇಪರ್ನಲ್ಲಿ ಕಾಣೆಯಾಗಿದ್ದಾಳೆ ಎಂದು ಹಾಕುತ್ತಾರೆ. ಸಾವಿತ್ರಿ, ಏ ಸಾವಿತ್ರಿ, ಇವತ್ತಿನ ದಿನಪತ್ರಿಕೆಯಲ್ಲಿ ಬೇಗ ಎಷ್ಟೊತ್ತು? ತಂದೆ, ನನಗೆ ಕೆಲಸ ಇದೆ, ನಾನು ಹೋಗ್ತೇನೆ. ಹಾ, ಸರಿ ಸರಿ. ಏನಿದಪ್ಪ ಇವತ್ತಿನ ಸುದ್ದಿ? ಸಾವಿತ್ರಿ, ಏ ಸಾವಿತ್ರಿ, ಇಲ್ಲಿ ಬಾ. ಏನಾಯ್ತ್ರಿ? ಇದೇನು ನಮ್ಮ ಮಗಳು ನ್ಯೂಸ್ ಪೇಪರ್ ಅಲ್ಲಿ ಕಾಣೆಯಾಗಿದ್ದಾಳಂತ. ಹೌದಲ್ವಾ? ಏನಾಯ್ತು? ಅಕ್ಷಿತಾ, ಕಾಲ್ ಮಾಡಿ. ಲೌಡ್ ಸ್ಪೀಕರ್ ಇಡಿ. ಹಲೋ ವಾರ್ಡನ್. ಹಲೋ. ಇದೇನು ನಮ್ಮ ಮಗಳು ಕಾಣೆಯಾಗಿದ್ದಾಳೆ ಅಂತೇಳಿ ದಿನಪತ್ರಿಕೆಯಲ್ಲಿ ಹಾಕಿದ್ದೀರಾ? ಸರ್, ಅದು ನಿಮ್ಮ ಮಗಳು ಹಾಸ್ಟೆಲ್ನಲ್ಲಿ ಕಾಣಿಸ್ತಾ ಇಲ್ಲ. ಅವಳ ಫ್ರೆಂಡ್ ಹೇಳಿದ್ಲು ಯಾವುದೋ ಒಂದು ಹುಡುಗನ ಜೊತೆ ಹೋಗಿದ್ದಾಳಂತ. ಹಲೋ. ಅಯ್ಯೋ, ಏನಾಯ್ತ್ರಿ? ಸಮಾಧಾನ ಮಾಡಿ. ಮಗಳು ಕಾಣೆಯಾಗಿದ್ದಾಳಂತೆ. ಸಮಾಧಾನ ಮಾಡಿ, ಸಮಾಧಾನ ಮಾಡಿ. ನಮ್ಮ ಮಗಳು ಬಂದೇ ಬರ್ತಾಳೆ, ಅವಳಿಗೆ ಏನು ಆಗ್ಲಿಕ್ಕಿಲ್ಲ. ಎಲ್ಲ ದೇವರೇ. ಇತ್ತ ಮಾದಕ ವ್ಯಸನ ನೀಡಿ ಲೈಂಗಿಕ ಕಿರುಕುಳಕ್ಕೆ ಒಳಗಾದ ದಿಶಾಳ ಪರಿಸ್ಥಿತಿ. ಅದಕ್ಕೆಲ್ಲ ನನ್ನಲ್ಲಿ ಮದ್ದುಂಟು. ಈ ಪ್ಲೇಸ್ ಸೇಫ್ ಅಲ್ಲ, ಗೊತ್ತಾಯ್ತಲ್ಲ? ಇವತ್ತು ರಾತ್ರಿ ಇವಳನ್ನು ಶಿಫ್ಟ್ ಮಾಡಬೇಕು. ಹೌದು, ಕಾಣಿಸ್ತಿಲ್ಲ ಅಲ್ಲಿ, ಕಾಣಿಸ್ತಿಲ್ಲ. ಏನ್ ಮಾಡುದ ಇನ್ನು? ಅವಳ ಡಾಟಾ ಎಲ್ಲ ನನ್ನ ಹತ್ರ ಇದೆ, ನೀವೇನು ಹೆದರಬೇಡಿ, ನಾನು ವೈರಲ್ ಮಾಡ್ತೇನೆ ಇವತ್ತು. ಸರಿ. ವೈರಲ್ ಆದ ತನ್ನ ಮಗಳ ವಿಡಿಯೋ ನೋಡಿದ ಕ್ಷಣ ತಂದೆಯ ಪರಿಸ್ಥಿತಿ. ಅಯ್ಯೋ ದೇವರೇ, ಎಲ್ಲಿದ್ದಾಳೆ ನನ್ನ ಮಗಳು? ಅಂಕಲ್, ನಿಮ್ಮ ಮಗಳ ವಿಡಿಯೋ ವೈರಲ್ ಆಗಿದೆ. ಮಗಳ ವಿಡಿಯೋನ? ಅಯ್ಯೋ ದೇವರೇ, ನ್ಯೂಸ್ ಪೇಪರ್ ಅಲ್ಲಿ ಇವತ್ತೇನಪ್ಪ ಇದು? ಸಾವಿತ್ರಿ, ಏ ಸಾವಿತ್ರಿ, ಇಲ್ಲಿ ಬಾ. ಇದು ನೋಡಿ, ಇದು ನಮ್ಮ ಮಗಳ, ಇದು ನಮ್ಮ ಮಗಳ. ಇವಳಲ್ಲಲ್ವಾ? ನಮ್ಮ ಮಗಳು. ಏನ್ ಹೇಳ್ತಿದ್ದೆ? ಅಲ್ಲ, ಅವಳು ನಮ್ಮ ಮಗಳಲ್ಲ. ಇಷ್ಟಾದ್ರೂ ನಾಚಿಕೆ ಮಾರ ಮರ್ಯಾದೆ ಏನೂ ಇಲ್ಲ. ಬೇರೆಯವರಾಗಿದ್ರೆ ಕೆರೆನೋ ಬಾವಿನೋ ನೋಡ್ಕೋತಿದ್ರು. ಪ್ರೀತಿಯ ಹೂವು ಮನದಿ ಅರಳಿ ಕಂಪನು ಚೆಲ್ಲಿ
ಭಾವನೆಗಳ ಹುಡುಕಾಟಿಕೆಯ ಆಟ ಶುರು ಮಾಡಿದೆ. ಬಯಕೆ ಎಲ್ಲೆ ಮೀರಿದೆ ಹೃದಯ, ಪ್ರೀತಿ ಬಯಸಿದೆ ಕಹಿಯೋ ಸಿಹಿಯೋ ಅರಳೋ ಮರಳೋ ಇದು ಪ್ರೀತಿಯ ರೋಚಕ ಕ್ಷಣ. ಬಾರೆ ಬಾರೆ ಬಾ ಬಾರೆ ಬಾ ಕತ್ತಲ ತೊರೆದು ಬೆಳಕಾರ ಸೋಜೀವಿಯಾಗು ಬಾ. ಬಾರೆ ಬಾರೆ ಬಾ ಬಾರೆ ಬಾ ಎರಡು ಮುಖದ ನಾಣ್ಯಗಳಿಹವು ತುಂಬ ಜೋಪಾನ. ನಂಬಿಕೆಯ ಮರವೊಂದು ಬೇರೂರಿದೆ, ವಿಚಾರವಾದ ಮಾತು ಅಬುಮುಖವಾಗಿದೆ. ತರತರದ ವ್ಯಸನಗಳು ಬೆನ್ನೇರಿದೆ, ಅರಸಿ ಬಂದ ಜೀವವದು ಬಂದಿಯಾಗಿದೆ. ಕರಾಳ ಕೋಣೆಯ ಕದದಟ್ಟಿದೆ, ನಂಬಿಕೆಯೂ ಹುಸಿಯಾಗಿದೆ. ಕಹಿಯೋ ಸಿಹಿಯೋ ಅರಳೋ ಮರಳೋ ಇದು ಪ್ರೀತಿಯ ರೋಚಕ ಕ್ಷಣ. ಬಾರೆ ಬಾರೆ ಬಾ ಬಾರೆ ಬಾ. ನನ್ನಿಂದ ತಪ್ಪಾಯ್ತು, ನಾನು ತಪ್ಪು ಮಾಡಿದೆ. ಈ ಸಮಾಜದ ಮುಂದೆ ಬದುಕುವಂತ ಪರಿಸ್ಥಿತಿ ನನಗಿಲ್ಲ. ನನ್ನಿಂದಾಗಿ ನನ್ನ ಅಪ್ಪ ಸತ್ತೋದ್ರು, ನನ್ನಮ್ಮ ವಿಧವೆ ಆಗುವಂತ ಪರಿಸ್ಥಿತಿ ಬಂತು. ಹೇಗಾದ್ರೂ ನಾನು ಬದುಕಲಿ? ಇಲ್ಲ, ನಾ ಸಾಯ್ತೇನೆ, ನಾ ಸತ್ತೇ ಸಾಯ್ತೇನೆ. ಇದು ದಿಶಾ ಅಲ್ವಾ? ದಿಶಾ, ಏನ್ ಮಾಡ್ತಾ ಇದ್ದೆ? ಶ್ರದ್ಧಾ, ಬಿಡು. ನೀನು ಅವತ್ತು ಹೇಳ್ದೆ ಹೋಗ್ಬೇಡ ಅಂತ ಹೇಳ್ದೆ, ನಿನ್ ಮಾತು ಕೇಳಿಲ್ಲ ನಾನು. ಅವತ್ತು ಕೇಳಿರ್ತಿದ್ದೆ ಈ ಪರಿಸ್ಥಿತಿ ನಂಗೆ ಬರ್ತಿರ್ಲಿಲ್ಲ. ಈಗ ನನ್ನಿಂದಾಗಿ ನನ್ನ ಅಪ್ಪ ಸತ್ರು ಗೊತ್ತಾ ನಿಂಗೆ? ನನ್ನಮ್ಮ ವಿಧವೆಯಾದ್ರು, ನಂಗೆ ಯಾರು ಇಲ್ಲ ಶ್ರದ್ಧಾ, ನಂಗೆ ಯಾರು ಇಲ್ಲ. ನಾ ಸಾಯ್ಬೇಕು ಅಷ್ಟೇ. ನೋಡು ದಿಶಾ, ನಿನ್ನ ಅಪ್ಪ ಕೂಡ ಹೋದ್ರು, ಅಮ್ಮನ ಮುಖ ನೋಡಿ ಆದ್ರೂ ಬದುಕು ದಿಶಾ. ನಿನ್ನ ಸಮಸ್ಯೆಗೆ ಪರಿಹಾರ ಖಂಡಿತ ಇದ್ದೇ ಇದೆ. ನಂಗೆ ಪರಿಚಯ ಇರೋ ಒಬ್ರು ಮೇಡಮ್ ಇದ್ದಾರೆ, ಬಾ ಅಲ್ಲಿ ಕರ್ಕೊಂಡು ಹೋಗ್ತೇನೆ. ಎಲ್ಲಿಗೆ ಶ್ರದ್ಧಾ? ಎಲ್ಲಿಗೆ? ನೀನು ಬಾ ದಿಶಾ, ಬಾ ನೀನು. ಜೆಸಿಕಾ ಮೇಡಮ್. ಹಾಂ ಹೇಳಿ, ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ ನನಗೆ. ನಾನು ಆಗ ಕಾಲ್ ಮಾಡಿದ್ದೆ ಅಲ್ವಾ, ನನ್ನ ಫ್ರೆಂಡ್ ಸ್ವಲ್ಪ ಪ್ರಾಬ್ಲಮ್ ಅಲ್ಲಿ ಇದ್ದಾಳೆ ಅಂತ. ಓ, ಇವಳ ಹೆಸರೇ ದಿಶಾನಾ? ಹೌದು. ಯಾರು ಶ್ರದ್ಧಾ ಇವರು? ಹೆದರ್ಬೇಡ ದಿಶಾ, ಸ್ವಲ್ಪ ಹೊತ್ತು ಮಾತಾಡಿ ನೋಡು, ನಿನ್ನ ಸಮಸ್ಯೆಗೆ ಪರಿಹಾರ ಸಿಕ್ಕರೂ ಸಿಗ್ಬೋದಲ್ವಾ. ಹೋ, ನೀನು ಸಾಯ್ಬೇಕು ಅಂತ ಇದ್ದೆ ಅಲ್ವಾ? ಸತ್ತು ಏನು ಮಾಡಬೇಕು ಅಂತ ಇದ್ದೆ? ನೀನು ಸಾಯೋದ್ರಿಂದ ಏನಾದರೂ ಲಾಭ ಇದೆಯಾ? ಇಲ್ಲ ಮೇಡಮ್, ನನ್ನ ಮಾನ ಮರ್ಯಾದೆ ಎಲ್ಲ ಹಾಳಾಗೋಗಿದೆ. ಈ ಸಮಾಜದ ಮುಂದೆ ಬದುಕುವಂಥ ಪರಿಸ್ಥಿತಿ ನನಗಿಲ್ಲ. ಅದಕ್ಕೋಸ್ಕರ ಸಾಯುವಂಥ ನಿರ್ಧಾರವನ್ನು ಕೈಗೊಂಡೆ. ಓ, ನೀನೇ ನಿರ್ಧಾರ ತಗೊಂಡಿದ್ದು ನಿನ್ನ ಸ್ವಂತ ಇಚ್ಛೆಯಿಂದ ಅಲ್ಲ, ಈ ಸಮಾಜ ಹೇಳ್ತು ಅಂತ ನೀನು ಸಾಯೋದಕ್ಕೆ ಹೊರಟಿದ್ದೆ. ನಿನ್ನ ಮನಸ್ಸು ಏನಾದರೂ ಏನು ಹೇಳ್ತಾ ಇದೆ ಅಂತ ಯಾವತ್ತಾದರೂ ಕೇಳಿದ್ಯಾ? ಇಲ್ಲ. ಅದನ್ನೊಂದ್ಸತಿ ಕೇಳಿ ನೋಡು, ಅದೇನು ಹೇಳುತ್ತೆ ಅಂತ. ಆಗ ನೀನು ಏನು ಮಾಡ್ತಾ ಇದೆಯಾ ಅಂತ ನಿನಗೆ ಗೊತ್ತಾಗುತ್ತೆ. ಜೀವನದಲ್ಲಿ ಕಷ್ಟ ಅನ್ನೋದು ಪ್ರತಿಯೊಬ್ಬರಿಗೂ ಬರುತ್ತೆ. ಕಷ್ಟನ ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರ ಮೇಲೆ ನಿರ್ಧಾರ ಆಗುತ್ತೆ. ನಮ್ಮ ಕಷ್ಟನ ನಾವು ಸಾಲ್ವ್ ಮಾಡಬೇಕು, ಅದರ ಪರಿಹಾರ ನಮ್ಮೊಳಗೆ ಇರುತ್ತೆ, ಅದನ್ನು ಹುಡ್ಕೊಳ್ಬೇಕಷ್ಟೇ. ಕೆಲವು ದಿನಗಳ ನಂತರ ಬದಲಾವಣೆಯ ಹಾದಿಯಲ್ಲಿ ದಿಶಾ. ನಮಸ್ತೆ ಮೇಡಮ್. ನಮಸ್ಕಾರ. ನೀವು ಹೇಳಿದ್ರಲ್ವ ಅವತ್ತು ನನಗೆ ಮೋಟಿವೇಶನ್ ಸ್ಪೀಚ್, ನಂಗದು ಈಗ ಅನುಭವ ಸಿಕ್ಕಿದೆ. ನಾನು ಸಾಯಲ್ಲ, ನಾನು ಸಾಧನೆಯನ್ನು ಮಾಡಿ ತೋರಿಸ್ತೀನಿ. ನನ್ನಂಥ ಪರಿಸ್ಥಿತಿ ಯಾವ ಹೆಣ್ಣಿಗೂ ಬರಬಾರ್ದು, ಅಂತಹ ಸಾಧನೆಯನ್ನು ಮಾಡಿ ತೋರಿಸ್ತೀನಿ ಮೇಡಮ್. ವೆರಿ ಗುಡ್ ದಿಶಾ, ವೆರಿ ಗುಡ್. ನೀನು ಇದೇ ರೀತಿ ಮುಂದುವರಿ. ದೇವರ ಆಶೀರ್ವಾದ ನಿನ್ನ ಮೇಲೆ ಸದಾ ಕಾಲ ಇರಲಿ, ನನ್ನ ಆಶೀರ್ವಾದನೂ ನಿನ್ನ ಮೇಲಿರಲಿ.
ಹೀಗೆ ಮುಂದುವರಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ಹಾಗಾದ್ರೆ ಸರ್ ಆ ಕಥಾನಾಯಕಿ ಏನಾದ್ಲು? ಸತ್ತೋದ್ಲಾ ಅಥವಾ ಬದುಕಿದಾಳ ಇನ್ನು? ನಿಮ್ಮ ಪ್ರಕಾರ ಅವಳು ಏನಾಗಿರ್ಬೋದು? ಇದು ನನ್ನ ಪ್ರಶ್ನೆ ಅಲ್ಲ ಸರ್, ಇದು ನಮ್ಮ ನೋಡುಗರ ಪ್ರಶ್ನೆ. ನನ್ನ ಪ್ರಕಾರ ನೀವು ಪುಸ್ತಕದ ಕೊನೆ 2 ಪುಟಗಳನ್ನು ನೋಡಲಿಲ್ಲ ಅನ್ನಿಸ್ತದೆ, ಅದಕ್ಕೆ ನಿಮಗೆ ಈ ರೀತಿಯ ಪ್ರಶ್ನೆ ಮೂಡುತ್ತಾ ಇದೆ. ನೀವು ಎಣ್ಕೊಂಡಾಗೆ ಅವಳು ಯಾವುದೇ ರೀತಿಯ ಭಂಗ ಹಾನಿ ಆಗಲಿಲ್ಲ. ಅವಳು ಎಲ್ಲ ಕಷ್ಟಗಳನ್ನು ಎದುರಿಸಿ ಹಲವಾರು ಹೆಣ್ಣು ಮಕ್ಕಳಿಗೆ ಮಾದರಿಯಾಗಿದ್ದಾಳೆ. ಥ್ಯಾಂಕ್ ಯು. ಟೈಮ್ ತೆಗೆದುಕೊಂಡ ಸಮಯ 20